ತುರುವೇಕೆರೆ ಪಟ್ಟಣದಲ್ಲಿರುವ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಮಿತಿಯ ಕಚೇರಿಯಲ್ಲಿ ವೀರವನಿತೆ ಓಬವ್ವಳ ಜಯಂತಿಯನ್ನು ಆಚರಿಸಲಾಯಿತು. ಕಚೇರಿಯಲ್ಲಿ ಓಬವ್ವಳ ಭಾವಚಿತ್ರ ಇರಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ದಬ್ಬೆಘಟ್ಟ ಗ್ರಾಮದ ತಮಟೆ ಕಲಾವಿದೆ ಭಾಗ್ಯಮ್ಮ ಇವರನ್ನ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಮಿತಿಯ ಸಂಸ್ಥಾಪಕರಾದ ಸಿಎಸ್ ಮೂರ್ತಿ ಹಾಗೂ ಗಣ್ಯರು ನೀಲಿಪೇಟವನ್ನು ತೊಡಿಸಿ ಶಾಲು ಹಾರ ಹಾಕಿ ಸನ್ಮಾನ ಮಾಡಿದರು. ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಕುಣಿಕೆನಹಳ್ಳಿ ಜಗದೀಶ್ ಇವರು ಒನಕೆ ಓಬವ್ವ ಇವರ ಕಿರು ಪರಿಚಯ ಮಾಡಿಕೊಟ್ಟರು ಮತ್ತು ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ಡೊಂಕಿಹಳ್ಳಿಯ ರಾಮಯ್ಯ ಓಬವ್ವಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಗತಿಪರ ಹೋರಾಟಗಾರ ತುರುವೇಕೆರೆ ಸತೀಶ್, ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾರುತಿ, ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ ಚನ್ನಕೇಶವ, ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸಮಿತಿಯ ಕಚೇರಿಯ ಸಹಾಯಕರಾದ ಕುಮಾರಿ ಅಮೃತ, ಪುರ ರಾಮಚಂದ್ರು ಸೇರಿದಂತೆ ಮಾದಿಗ ಮತ್ತು ಛಲವಾದಿ ಜನಾಂಗದ ಮುಖಂಡರು ಸೇರಿದಂತೆ ಇತರ ಗಣ್ಯರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಇವತ್ತು ಒನಕೆ ಓಬವ್ವನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಇದು ಬೆಳಕಿಗೆ ಬಂದು 2 ವರ್ಷ ಆಗಿರುತ್ತೆ. ವರ್ಷಾಗಿ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಬಿಡುಗಡೆ ನಡೆಸಿತ್ತು. ಅಲ್ಲಿ ಬಹಳಷ್ಟು ಜನಸಂಖ್ಯೆ ಸುಮಾರು 15 ವರ್ಷದಿಂದ ನಾನು ಟಮಟೆಯನ್ನು ಬೆಳೆಯುತ್ತಿದ್ದೇನೆ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟ ಹೋಬಳಿಯಲ್ಲಿ ವಾಸವಾಗಿರುತ್ತೇನೆ. ನಾನು ಯಾರ ಸಹಾಯವಿಲ್ಲದಲ್ಲೇ ಟಮಟೆಯನ್ನು ಬೆಳೆದು ಜೀವನ ಸಾಗಿಸುತ್ತಿದ್ದೇನೆ. ಟಮಟೆಗೆ ಬಡಿಯುವುದರಿಂದ ನನಗೆ ತುಂಬ ಇಷ್ಟ. ನನ್ನ ಕುಲಕಸುಬ ಇರುತ್ತದೆ. ಆದರೆ ನಾನು ಟಮಟೆಯನ್ನು ಬಡಿಯೋದು ಇಷ್ಟಪಟ್ಟು ಬಡಿಯುತ್ತಿದ್ದೇನೆ. ಅದು ನನಗೆ ಸಂತೋಷ ಕೊಡುತ್ತದೆ. ಯಾಕಂದರೆ ನಾನು ನಮ್ಮ ತಾತ ಮುತ್ತಾತ, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಣ್ಣ, ನೆಕ್ಸ್ಟ್ ನಾನು ಇದನ್ನು ಬಿಡದಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನಗೆ ತುಂಬ ಇಷ್ಟಪಟ್ಟು ಮಾಡ್ತಿದ್ದೇನೆ. ಮತ್ತೆ ತಾಲೂಕು ಬಿಟ್ಟು ಮತ್ತೆ ಬೇರೆ ಕಡೆ ಎಲ್ಲಿ ಮಾಡಿದ್ದೀವಿ? ಬೇರೆ ತಾಲೂಕು ಬಿಟ್ಟು ತುಮಕೂರು ಜಿಲ್ಲೆಗಂಟ ಹೋಗಿದ್ದೀನಿ. ಮತ್ತು ತುರುವೇಕೆರೆ ತಾಲೂಕಲ್ಲಿ 12 ಹಳ್ಳಿಗೂ ನಾನೇ ಟಮಟೆ ಹೊಡೆಯೋದು. ಅಂದರೆ ಬೆಂಕಿಕೆರೆ, ವಡಗೇಟ, ಬೀತ್ನಹಳ್ಳಿ, ಮತ್ತು ಹೆಣ್ಮಾತ್ನಹಳ್ಳಿ, ಕೊಟ್ಟಿಗೆರೆ, ಮೆಳ್ಳಹಳ್ಳಿ, ಬೆಂಕಿಕೆರೆ, ಇಷ್ಟು ಊರಿಗೆಲ್ಲ ಟಮಟೆ ಹೊಡೆಯೋದು ನಾನೇ. 12 ಹಳ್ಳಿಗೂ ಟಮಟೆ ಹೊಡೆಯೋದು ನಾನೇ. ಅಂದರೆ ಒಳ್ಳೆ ಕಾರ್ಯಕ್ಕೂ ಬಡಿತೀನಿ, ಶುಭ ಕಾರ್ಯಕ್ಕೂ ಬಡಿಯುತ್ತೀನಿ, ಮತ್ತು ಹಬ್ಬಕ್ಕೂ ಬಡಿಯುತ್ತೀನಿ. ಪ್ರತಿಯೊಂದು ಕೆಲಸ ಮಾಡುವುದು ನಮ್ಮೂರಲ್ಲಿ ಗ್ರಾಮ ದೇವತೆ ಹಬ್ಬ, ಮಾಯಮ್ಮ, ಕೆಂಪಮ್ಮ ಹಬ್ಬಕ್ಕೆಲ್ಲ 20 ದಿವಸ ಟಮಟೆ ಹೊಡೆಯೋದು ನಾನೇ. ಮತ್ತು ಮಿಕ್ಕಿದಲ್ಲಿ ಮತ್ತು ಸತ್ತರ್ಗೂ ಬಡಿತೀನಿ, ಮದುವೆಗೂ ಬಡಿತೀನಿ, ಮತ್ತು ಹಬ್ಬದಲ್ಲಿ ಸಹ ಬಡಿತೀನಿ. ಅದು ನನಗೆ ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ ಕೆಲಸವನ್ನು. ಅಷ್ಟೊಂದು ಹೇಳಲು ಇಷ್ಟಪಡ್ತೀನಿ. ತುರುವೇಕೆರೆ ತಾಲೂಕಿನ ದಬ್ಬೆಘಟ್ಟ ಗ್ರಾಮದವರು ಇವರು. ಈಗ ನಾವೇನು ವೀರವನಿತೆ ಓಬವ್ವ ಅಂತ ಹೇಳ್ತೀವೋ ಆ ಒಂದು ಹೆಸರಿಗೆ ಅನ್ವರ್ಥನಾಮ. ಯಾತಕ್ಕೆ ಅಂದರೆ ವೀರವನಿತೆ ಓಬವ್ವ ಅವತ್ತಿನ ಕಾಲಘಟ್ಟದಲ್ಲಿ ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದ್ರು. ಇವರು ಏಕಾಂಗಿಯಾಗಿ ಇವರ ಕುಟುಂಬವನ್ನು ರಕ್ಷಿಸ್ತಾ ಇದ್ದಾರೆ. ಇವರ ಯಜಮಾನರು ಯಾರೂ ಸಹಾಯ ಇಲ್ಲದೇನೆ, ಯಾವುದೇ ಗಂಡಸಿನ ಸಹಾಯ ಇಲ್ಲದೇನೆ ಹೆಣ್ಣಿಂಗ್ಸಾಗಿ ಒಬ್ಬರೇ ಇವರು ಇಡೀ ಸಂಸಾರವನ್ನ ರಕ್ಷಿಸುವ ಹೊಣೆಗಾರಿಕೆ ಮಾಡಿದ್ದಾರೆ. ಇದನ್ನು ನಮಗೆ ಇತ್ತೀಚೆಗೆ ನಾವು ಭೀಮರಥ ಯಾತ್ರೆಗೆ ಹೋದಾಗ ಇವ್ರ ಬಗ್ಗೆ ತಿಳಿಯಿತು. ಆ ಒಂದು ಉದ್ದೇಶದಿಂದ ಇವತ್ತ ಒನಕೆ ಓಬವ್ವ ಜಯಂತಿಗೆ ಇವ್ರನ್ನ ಕರೆದು ಸನ್ಮಾನ ಮಾಡೋದು ಸೂಕ್ತ ಅನ್ನಿಸ್ತಾ ಇವತ್ತು ನಾವು ಇವರಿಗೆ ಸನ್ಮಾನ ಮಾಡ್ತೀವಿ.